ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕಲ್ಲೂರು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಶ್ರೀ ಗಂಗಾ ಮತಸ್ಥ ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘ ಕಲ್ಲೂರು ವತಿಯಿಂದ ನಿಜ ಶರಣ ಅಂಬಿಗರ ಚೌಡಯ್ಯನವರ 103ನೇ ಜಯಂತ್ಯೋತ್ಸವ ಹಾಗೂ ಶ್ರೀ ವಿದ್ಯಾ ದಾಸೋಹಿ ಶ್ರೀ ಶಿವಕುಮಾರ ಮಹಾಸ್ವಾಮಿಯವರ ಪುಣ್ಯ ಸ್ಮರಣೆ ಮಹಾದಾಸೋಹ ದಿನವನ್ನಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಮಿತ್ರಾರವರು ಮಾತನಾಡಿ, ಅಂಬಿಗರ ಚೌಡಯ್ಯನವರ ವಚನಗಳನ್ನು ಸಂರಕ್ಷಣೆ ಮಾಡಬೇಕು. ಅಂಬಿಗರ ಚೌಡಯ್ಯನವರು ಅಂಬಿಗ ವೃತ್ತಿಯನ್ನು ಮಾಡುವುದರ ಜೊತೆಗೆ ವಚನಕಾರರಾಗಿ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಸಮಾಜಕ್ಕೆ ಅನೇಕ ಮಾರ್ಗದರ್ಶನ ನೀಡಿದ್ದಾರೆಂದು ತಿಳಿಸಿದರು. ಸರ್ಕಾರ ಒಂದು ಸುತ್ತೋಲೆ ಹೊರಡಿಸಿ ಇಲ್ಲ ಇದನ್ನ ಸರ್ಕಾರಿ ಮಟ್ಟದಲ್ಲೂ ಆಚರಣೆ ಮಾಡಬೇಕು ಅಂತ ಹೇಳಿ ಅನುಷ್ಠಾನಗೊಳಿಸಿದ್ದಾರೆ. ಹೀಗಾಗಿ ಇದು ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆಯಾಗಿ ಎಲ್ಲಾ ಕಚೇರಿಗಳಲ್ಲೂ ಅಂಬಿಗರ ಚೌಡಯ್ಯ ದಿನಾಚರಣೆನ ಮಾಡ್ತಾ ಇದ್ದಾರೆ. ನಮ್ಮ ಸುನೀಲ್ ಸರ್ ಅವರು ಹೇಳಿದ್ರು, ಅಂಬಿಗರ ಚೌಡಯ್ಯರು ತುಂಬಾ ವಚನಗಳು ನಶಿಸಿ ಹೋಗಬಾರ್ದು, ಅದ್ರ ಬಗ್ಗೆ ವಿಚಾರಗಳನ್ನ ಮಕ್ಕಳಿಗೆ ಆಗಿರ್ಬೋದು, ತಿಳಿದಂತಾಗಿರ್ಬೋದು ಅದನ್ನ ತಿಳಿಸ್ಕೊಡಿ ಅಂತ ಹೇಳಿ ನಮ್ಮ ಸುನೀಲ್ ಸರ್ ಅವರು ಹೇಳಿದ್ರು. ಆ ವಚನಗಳನ್ನ ಮತ್ತೆ ಅವರು ಹಾಡಿದಂತ ಹಾಡುಗಳ ಬಗ್ಗೆ ವಿಸ್ತಾರವಾಗಿ ನಾವು ತಿಳ್ಕೊಂಡಾಗ ಏನಪ್ಪಾ ಇದು ಅಂತ ತಿಳ್ಕೋಬೇಕು ಅನ್ನೋ ಆಸಕ್ತಿ ಬರುತ್ತೆ ಹೊರತು ಅದು ಬೇಡ ಅನ್ಸಲ್ಲ. ಅಂತ ದೊಡ್ಡ ವಿಚಾರಗಳ ಬಗ್ಗೆ ಅವರು ವಿಮರ್ಶನೆ ಮಾಡಿ ಬರೆದಿರಂತಹ ವಚನಗಳು. ಅವರು ಅಂಬಿಗರು ನಮ್ಮನ್ನ ಈ ದಡದಿಂದ ಆ ದಡಕ್ಕೆ ಸಾಗಿಸ್ಬೇಕಾದ್ರೆ ಇಡೀ ಎಷ್ಟು ಜನ ಇರ್ತಾರೋ. ಯುವ ಮುಖಂಡರಾದ ನಾಗರಾಜು ಮಾತನಾಡಿ, ಅಂಬಿಗರ ಚೌಡಯ್ಯನವರು ಯಾವುದೇ ರಾಜರ ಕೇವಲ ಆಸ್ಥಾನ ಕವಿಗಳಾಗಿರದೆ, ಅವರಿಗೆ ಅಧೀನರಾಗಿರದೆ ತನ್ನ ಸ್ವಂತ ವೃತ್ತಿಯನ್ನು ಅವಲಂಬಿಸಿ ವೃತ್ತಿಯೊಡನೆ ಪ್ರವೃತ್ತಿಯಾಗಿ ಸ್ವತಂತ್ರವಾಗಿ ವಚನಕಾರರಾಗಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾ ನಿಜ ಶರಣರಾದರೆಂದರು. ಶಿಕ್ಷಕರಾದ ಶಿವಯ್ಯ ಮಾತನಾಡಿ, ಚೌಡಯ್ಯನವರು 12ನೇ ಶತಮಾನದ ಶ್ರೇಷ್ಠ ವಚನಕಾರ, ನಿಜ ಶರಣ ಬಸವಣ್ಣನವರ ಅನುಯಾಯಿ, 200ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆಂದು ತಿಳಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಭಾರತಿ ಸುರೇಶ್ ಮಾತನಾಡಿ, ಬೆಸ್ತ ಸಮುದಾಯ ತೀವ್ರ ಹಿಂದುಳಿದಿದ್ದು ಸಮಾಜದಲ್ಲಿ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರೆಯಲು ಎಲ್ಲಾ ತರಹದ ಸಹಕಾರ ನೀಡುವುದಾಗಿ ತಿಳಿಸಿದರು. ಗಂಗಾ ಮತ ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಕೆಟಿ ಸೋಮಶೇಖರ್ ಮಾತನಾಡಿ, ಅಂಬಿಗರ ಚೌಡಯ್ಯನವರು ಬಸವಣ್ಣನವರ ಅನುಯಾಯಿಗಳು. ಸಾವಿರಾರು ವರ್ಷಗಳಿಂದ ಧರ್ಮ ದೇವರುಗಳ ಬಗ್ಗೆ ಇದ್ದ ಮೂಢನಂಬಿಕೆಗಳನ್ನೆಲ್ಲ ಗುರು ಬಸವಣ್ಣನವರೊಂದಿಗೆ ಅಂಬಿಗರ ಚೌಡಯ್ಯನವರು ಹೋಗಲಾಡಿಸುತ್ತಾ ವಾಸ್ತವ ಅಂಶಗಳನ್ನು ಜನಮನಗಳಲ್ಲಿ ಮೂಡಿಸಿದವರೆಂದು ತಿಳಿಸಿದರು. ಮುಖಂಡರಾದ ಸುನೀಲ್ ಮಾತನಾಡಿ, ಶಿವಕುಮಾರ ಸ್ವಾಮೀಜಿಗಳು ಕೇವಲ ಕರ್ನಾಟಕ ರತ್ನವಲ್ಲ, ಭಾರತದ ರತ್ನ. ಅವರಿಗೆ ಸರ್ಕಾರ ಭಾರತ ರತ್ನ ಗೌರವ ಕೊಡಬೇಕೆಂದು ಒತ್ತಾಯಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಮಂಜುನಾಥ್ ಮಾತನಾಡಿ, ಅಂಬಿಗರ ಚೌಡಯ್ಯನವರು ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸಿದ ವ್ಯಕ್ತಿ. ಅವರ ಕೊಡುಗೆ ಅಪಾರ. ಕೆಳವರ್ಗದ ಜನರು ಸರ್ಕಾರದ ಸವಲತ್ತುಗಳನ್ನು ಪಡೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅತ್ಯುತ್ತಮ ಸ್ಫೂರ್ತಿದಾಯಕ ಕಿರುಚಿತ್ರದ ನಿರ್ದೇಶಕರಾಗಿ ಆಯ್ಕೆಯಾದ ಅರುಣ್ ಕುಮಾರ್ ಹಾಗೂ ಬಾಲನಟಿ ಚಂದನಾ ಹಾಗೂ ಮುಖಂಡರಾದ ಚೆನ್ನಮಲ್ಲಯ್ಯನವರನ್ನು ಸನ್ಮಾನಿಸಲಾಯಿತು. ವಸಂತಯ್ಯ ಮತ್ತು ಶ್ರೀನಿವಾಸ್ ರವರಿಂದ ಕೀರ್ತನೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಜಯಮಾಲಾ, ಸದಸ್ಯರಾದ ನಾಗರಾಜ್, ಗಂಗಾ ಮಹದೇವಯ್ಯ ಹಾಗೂ ಸಿಬ್ಬಂದಿ ಮತ್ತು ಸಮಾಜದ ಮುಖಂಡರಾದ ಸದಯ್ಯ, ಶಶಿಧರ್, ಶ್ರೀನಿವಾಸ್, ದಯಾನಂದ, ಸುರೇಶ್, ಶಿವಣ್ಣ, ತಾತಯ್ಯ, ನಾಟಿ ಜ್ಯೋತಿಷ, ಅಶೋಕ್, ಪಾಂಡು ಹಾಗೂ ಕುಲಬಾಂಧವರು, ಗ್ರಾಮಸ್ಥರು ಭಾಗವಹಿಸಿದ್ದರು. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 4ನೇ ಪುಣ್ಯ ಸ್ಮರಣೋತ್ಸವವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಕೇವಲ ತುಮಕೂರು ಜಿಲ್ಲೆಯಲ್ಲಿ ಅಲ್ಲದೆ ನಾಡಿನಾದ್ಯಂತ, ರಾಜ್ಯಾದ್ಯಂತ ಹೆಸರು ತ್ರಿವಿಧ ದಾಸೋಹ ಸೇವೆ ನೀಡಿ, ಅನಾಥ ಮಕ್ಕಳಿಗೆ ಅನ್ನದಾನ ನೀಡಿ, ವಿದ್ಯಾದಾನ ನೀಡಿ, ಆಶ್ರಮ ಸಹ ನೀಡಿ, ಪ್ರತಿಯೊಬ್ಬರು ಜಾತಿ ಮತ ಭೇದವಿಲ್ಲದ ಶ್ರೀ ಶಿವಕುಮಾರ ಸ್ವಾಮಿಗಳವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. ಅವರು ಈ ದಿನ ಇಲ್ಲ ಅನ್ನೋದು ವರ್ಷಗಳಿಂದ ಧರ್ಮ ದೇವರುಗಳ ಬಗೆಗೆ ಜನ ಸಮೂಹದಲ್ಲಿದ್ದ ಮೂಢನಂಬಿಕೆಗಳನ್ನ ಗುರು ಬಸವಣ್ಣನವರೊಂದಿಗೆ ಅಂಬಿಗರ ಚೌಡಯ್ಯನವರು ಹೊಡೆದೊಡಿಸುತ್ತಲೇ ವಿಚಾರಪರವಾದ ವಾಸ್ತವವಾದ ಅಂಶಗಳನ್ನು ಜನಮನದಲ್ಲಿ ಮೂಡಿಸಿದರು. ಧರ್ಮ ದೇವರು ಕೇವಲ ಶ್ರೀಮಂತರ ಸ್ವತ್ತಾಗಿದ್ದ ಅಂದಿನ ಸಂದರ್ಭದಲ್ಲಿ ಪೂಜೆ ಮೋಕ್ಷ ಕೇವಲ ನೇಮವಂತರ ಬ್ರಾಹ್ಮಣರ ಗುತ್ತಿಗೆಯಾಗಿದ್ದ ಸಮಯದಲ್ಲಿ
ಭಾಷ್ಯಕಾರರು ಹೇಳಿದ್ದೆ ಸರಿ ಎನ್ನುವ ವ್ಯವಸ್ಥೆಯಲ್ಲಿ ಚೌಡಯ್ಯನವರು ಈ ಮೂವರನ್ನು ಕ್ರೂರ ಕರ್ಮಿಗಳೆಂದರು. ಬ್ರಾಹ್ಮಣರು, ನೇಮಂತರು, ಪೂಜೆ, ಮೋಕ್ಷ ಕೇವಲ ಇವೆಲ್ಲ ನೇಮ ಅಂತ ಅವತ್ತಿನ ಅಂದಿನ ಕಾಲದಲ್ಲಿ ಇವತ್ತಿನ ನಂಬಿಕೆ ಮೂಢನಂಬಿಕೆ ಅಂತ ವಚನಗಳು ಸುಮಾರು ಸಾಹಿತ್ಯ ಅಕಾಡೆಮಿಯಲ್ಲಿ ದೊರೆಯುತ್ತವೆ. ಹಾಗಾಗಿ ಈ ಒಂದು ವರ್ಗ ಬಹಳ ಹಿಂದುಳಿತಕ್ಕಂಥ ವರ್ಗ. ಈ ವರ್ಗನ ಸರ್ಕಾರ ಮುಂದೆ ತಂದು ಈ ದಿನಾಚರಣೆಯನ್ನಾಗಿ ಮಾಡಿದೆ. ಈ ಒಂದು ವರ್ಗ ಬರೀ ದಿನಾಚರಣೆಯನ್ನ ಮಾಡೋದ್ರಲ್ಲಿ ಕಾಲ ಕಳೆಯಬಾರದು. ನೀವು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಒಂದು ಗ್ರಾಮ ಪಂಚಾಯತಿ ಇರ್ಬೋದು, ಒಂದು ತಾಲೂಕ್ ಪಂಚಾಯತಿ ಇರ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಇರ್ಬೋದು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂತ ವರ್ಗ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾನು ಕೂಡ ಇರ್ತೀನಿ. ಒಂದು ರಾಜಕೀಯವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ನಿವೇಶನ ಒಂದು ಸಂಘ ಸಂಸ್ಥೆ ಕಟ್ಟಡ ವ್ಯವಸ್ಥೆಯಲ್ಲಿ ನಾನು ಕೂಡ ನಿಮ್ಮಿಂದ ಇರ್ತೀನಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ನಡೆದಾಡುವ ದೇವರು ಸಿದ್ಧಲಿಂಗ ಸ್ವಾಮೀಜಿಯವರ ಬೋರ್ಡನ್ನು ಕೂಡ ನೆನಪಲ್ಲಿ ಇಟ್ಕೊಂಡು ಮಾಡಿರೋದು ತುಂಬಾ ಅವಿಸ್ಮರಣೀಯ. ಈ ಒಂದು ಕಾರ್ಯಕ್ರಮ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಡೆದು ಇನ್ನೂ ಅನೇಕ ಗಣ್ಯಾತಿಗಳನ್ನ ಕರೆಸಿಕೊಂಡು ಅವರ ಸಹಾಯವನ್ನು ಪಡ್ಕೊಂಡು ನೀವು ಕೂಡ ಸಮಾಜದ ಏಳಿಗೆಗೆ ಅದ್ರ ಜೊತೆಗೆ ನಿಮ್ಮ ಏಳಿಗೆನೂ ನಡ್ಕೊಂಡು ಹೋಗ್ಲಿ ಅಂತ ಹಾರೈಸ್ತಾ ಈ ಸಂದರ್ಭವನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದು